ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ವ್ಲಾಗ್ಸ್. ನಾವಿವಾಗ ಎಲ್ಲ ದೇವಸ್ಥಾನ ಎಲ್ಲ ತಿರುಗಾಡಿ ಬರುವಂತ ಬಂದಿದ್ದೇವೆ. ಸೊ ಇವತ್ತು ನಾವು ರಜೆಯಲ್ಲಿದ್ವಿ, ಸೋಮವಾರ ಇವತ್ತು ನವರಾತ್ರಿದು 9ನೇ ದಿನ. ಸೊ ಅದಕ್ಕೆ ಇವತ್ತು ಒಂದು 7 ದೇವಸ್ಥಾನದ್ದು ನಮ್ಮದು ಪ್ಲ್ಯಾನ್ ಇದೆ. ಸೊ ನಮ್ಮ ಜೊತೆ ನಿಮ್ಮನ್ನು ಕೂಡ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ನಾವು ಈಗ ಫಸ್ಟ್ ದೇವಸ್ಥಾನ ನಾವು ಕಾಪುಗೆ ಬಂದಿದ್ದೇವೆ. ಕಾಪುವಲ್ಲಿ 3 ಮಾರಿಗುಡಿ ಇದೆ. ಸೊ ನಾವು ಬಂದಿರೋದು ಹಳೆ ಮಾರಿಗುಡಿಗೆ. ಇದು ನೀವು ಮಂಗಳೂರಿಂದ ಉಡುಪಿ ಸೈಡ್ ಬರುವಾಗ ಫಸ್ಟಿಗೆ ಸಿಗ್ತದೆ. ಕುಂದಾಪುರ ಅಥವಾ ಉಡುಪಿ ಸೈಡಿಂದ ಬರುವಾಗ ನಿಮಗೆ ಕೊನೆಗೆ ಸಿಗುವಂಥದ್ದೇ ಹಳೆ ಮಾರಿಗುಡಿ. ಸೊ ಫ್ರೆಂಡ್ಸ್, ಹಾಗೆ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವರ್ಷದಲ್ಲಿ ಇಲ್ಲಿ 3 ಸಲ ಮಾರಿ ಪೂಜೆ ಕೂಡ ಆಗ್ತದೆ. ಹಾಗೆ ಅದು ಮಾರ್ಚಲ್ಲಿ ಆಗುವಂಥ ಮಾರಿ ಪೂಜೆ, ಸುಗ್ಗಿ ಮಾರಿ ಪೂಜೆ ತುಂಬಾ ಸ್ಪೆಷಲ್. ತುಂಬಾ ಬೇರೆ ಬೇರೆ ಕಡೆಯಿಂದ ಜನರು ಬಂದು ತಾಯಿಯ ಆಶೀರ್ವಾದವನ್ನು ಪಡೀತಾರೆ. ಹಾಗೆ ಈ ಮಾರಿ ಪೂಜೆ ದಕ್ಷಿಣ ಕನ್ನಡ ಜಿಲ್ಲೆಯ 7 ರಿಚುವಲ್ಸಲ್ಲಿ ಮಾರಿ ಪೂಜೆ ಕೂಡ ಒಂದು. ಈ ಮಾರಿಗುಡಿ ದೇವಿ ಆರಾಧನೆ ಒಂದು 17ನೇ ಶತಮಾನದಿಂದ ನಡೀತಾ ಬಂದಿದೆ. ಫ್ರೆಂಡ್ಸ್, ಇವಾಗ ನಾವು ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಈ ದೇವಸ್ಥಾನವನ್ನು 1957ರಲ್ಲಿ ಕಟ್ಟಿದ್ದಾರೆ. ಇದು ನಿಮಗೆ ಕಾಪು ಮಾರಿಗುಡಿಯಿಂದ ಸ್ವಲ್ಪ ಮುಂದೆ ಬಂದರೆ ಈ ದೇವಸ್ಥಾನ ಸಿಗ್ತದೆ ನಿಮಗೆ. ಇಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸಲಾಗ್ತದೆ. ಹಾಗೆ ಇಲ್ಲಿ ಈ ದೇವಸ್ಥಾನದ ಇನ್ನು ಜೀರ್ಣೋದ್ಧಾರ ಕೆಲಸ ಕೂಡ ಸ್ಟಾರ್ಟ್ ಆಗಲಿಕ್ಕಿದೆ. ಇದರ ಕೆಲಸ ಎಲ್ಲ ನಡೀತಾ ಇದೆ ಇವಾಗ. ಇನ್ನು ನಾವು ಮುಲ್ಕಿದು ಬಪ್ಪನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿದು ಕೂಡ ತುಂಬ ದೊಡ್ಡ ಒಂದು ಸ್ಟೋರಿ ಇದೆ. ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಏನಂತ. ಆ ದೇವಸ್ಥಾನ ಅಲ್ಲಿ ಯಾಕೆ ಕಟ್ಟಿದ್ರು ಅಥವಾ ಅದಕ್ಕೆ ಆ ಊರಿಗೆ ಬಪ್ಪನಾಡು ಅಂತ ಯಾಕೆ ಹೆಸರು ಬಂತಂತ ಅದು ಸ್ಟೋರಿಯನ್ನು ನಾನು ನಿಮಗೆ ಹೇಳ್ತೇನೆ. ಬಪ್ಪನಾಡು ದೇವಸ್ಥಾನಕ್ಕೆ ಬಪ್ಪನಾಡು ಅಂತ ಯಾಕೆ ಹೆಸರು ಬಂತು, ಹಾಗೆ ಅಲ್ಲಿ ದೇವಸ್ಥಾನ ಯಾಕೆ ಸ್ಥಾಪನೆ ಆಯಿತು ಅಂದರೆ, ಒಂದು ದರಿಗಾಸುರ ಅಂತ ಒಂದು ರಾಕ್ಷಸನನ್ನು ಸಂಹಾರ ಮಾಡಿ ದುರ್ಗಾ ಪರಮೇಶ್ವರಿ ಹಾಗೆ ಅವರ ಸಹೋದರಿಯರು ಕನ್ಯಾಕುಮಾರಿಯಿಂದ ನಾರ್ತ್ ಸೈಡ್ ಬರ್ತಾ ಇರ್ತಾರೆ. ಸೊ ಅವ್ರು ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಎಳ್ನೀರು ಮಾರೋರನ್ನು ನೋಡಿ ಅವನ ಹತ್ರ ಎಳ್ನೀರನ್ನು ಕೇಳ್ತಾರೆ. ಅವನು ಒಂದು ಎಳ್ನೀರನ್ನು ಕೆತ್ತಿಕೊಟ್ಟು ಮೊದಲಿಗೆ ಭಗವತಿ ದೇವಿ ಆ ಎಳ್ನೀರನ್ನು ಕುಡಿತಾರೆ. ಅಲ್ಲೇ ಉಳ್ಕೊಂಡಿರುವ ಭಗವತಿ ದೇವಿ ತನ್ನನ್ನು ತಾನು ಒಂದು ಲಿಂಗದ ರೂಪಕ್ಕೆ ಬದಲಾಯಿಸಿಕೊಂಡು ಮುಲ್ಕಿಯಲ್ಲಿರುವ ಶಾಂಭವಿ ಹಾಗೆ ನಂದಿನಿ ನದಿಯಲ್ಲಿ ನೆಲೆ ನಿಲ್ತಾರೆ. ಒಂದಿನ ಬಪ್ಪ ಅನ್ನೋ ಒಂದು ಮುಸ್ಲಿಂ ವ್ಯಾಪಾರಿ ಅದೇ ನದಿ ಮೂಲಕ ತನ್ನ ವ್ಯಾಪಾರಕ್ಕೆ ಬರ್ತಾ ಇರುವಾಗ ಅವ್ರಿಗೆ ನದಿಯಲ್ಲಿ ಒಂದು ರಕ್ತದಿಂದ ಕೂಡಿರುವ ನೀರನ್ನು ಅವರು ನೋಡ್ತಾರೆ. ಅವರು ಹೆದರಿ ಅಲ್ಲೇ ಕೈ ಮುಗಿದು ಮತ್ತೆ ಅವರ ವ್ಯಾಪಾರಕ್ಕೆ ಮುಂದೆ ಹೋಗ್ತಾರೆ. ಅದೇ ದಿನ ರಾತ್ರಿ ಅವರಿಗೆ ದೇವಿ ಕನಸಲ್ಲಿ ಬಂದು ತನಗೆ ಒಂದು ಗುಡಿಯನ್ನು ನೀನು ನಿರ್ಮಾಣ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿಕೊಳ್ತಾರೆ. ಸೊ ಆವಾಗ ದೇವಿ ಹೇಳಿದಾಗೆ ತಾನು ಒಪ್ಕೊಂಡು ಒಬ್ಬ ಜೈನರ ಸಹಾಯವನ್ನು ಪಡೆದು ಈ ದೇವಸ್ಥಾನವನ್ನು ಕಟ್ತಾರೆ. ಹಾಗೆ ಆ ದೇವಸ್ಥಾನದ ಪಕ್ಕದಲ್ಲಿಯೇ ತನಗೂ ಕೂಡ ಒಂದು ಮನೆಯನ್ನು ಕಟ್ಕೊಂಡು ಅವರಲ್ಲೇ ತನ್ನ ಜೀವನವನ್ನು ನಡೆಸ್ತಾರೆ. ಸೊ ಹಾಗಾಗಿ ಈ ಊರಿಗೆ ಬಪ್ಪನಾಡು ಅಂತ ಹೆಸರು ಬಂತು. ಹಾಗೆ ದೇವಸ್ಥಾನಕ್ಕೆ ಕೂಡ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಅಂತ ಒಂದು ಹೆಸರು ಬಂತು.
ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು, ಅಲ್ಲಿ ಆ ದುರ್ಗಾ ಪರಮೇಶ್ವರಿ ಹೇಗೆ ನೆಲೆ ನಿಂತು, ಹಾಗೆ ಅಲ್ಲಿ ನದಿ ಹೇಗೆ ಹುಟ್ಕೊಂಡಿತ್ತು, ನೀವು ನೋಡಿರ್ಬೋದು. ಕಟೀಲು ದೇವಸ್ಥಾನ ನದಿಯ ಮಧ್ಯದಲ್ಲಿ ನಿರ್ಮಾಣ ಆಗಿದೆ. ಸೊ ಅದು ನದಿ ಹೇಗೆ ಹುಟ್ಕೊಂಡಿತ್ತು ಅಂತ ಅದಕ್ಕೂ ಒಂದು ಕತೆ ಇದೆ. ಸೊ ಏನಂದರೆ ಕಲಿಯುಗ ಸ್ಟಾರ್ಟ್ ಆಗುವ ಟೈಮಲ್ಲಿ ಬರಗಾಲ ಬಂದಿರುತ್ತೆ, ತುಂಬ ದೊಡ್ಡ ಬರಗಾಲ ಬಂದಿರುತ್ತೆ. ಸೊ ಆವಾಗ ಬೆಳೆಗಳಿರೋದಿಲ್ಲ, ನದಿಗಳು ಬತ್ತಿ ಹೋಗಿರುತ್ತೆ, ಕುಡಿಯೋದಕ್ಕೆ ನೀರಿರೋದಿಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಜಬಾಲಿ ಮಹರ್ಷಿಗಳು ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಆವಾಗ ದುರ್ಗಾದೇವಿ ಶುಂಭ ನಿಶುಂಭರನ್ನು ಕೊಲ್ಲುವಾಗ ಅರುಣಾಸುರ ಎಂಬ ರಾಕ್ಷಸ ಓಡಿ ಹೋಗಿರ್ತಾನೆ, ತಪ್ಪಿಸ್ಕೊಂಡಿರ್ತಾನೆ. ಮತ್ತು ಅವ ರಾಕ್ಷಸರ ನಾಯಕನಾಗಿ ಎಲ್ಲೆಲ್ಲ ಯಜ್ಞ ಯಾಗಾದಿಗಳು ನಡೀತದೋ ಅಲ್ಲೆಲ್ಲ ಅದನ್ನು ಹೋಗಿ ಭಂಗ ಮಾಡ್ತಿದ್ದ. ಇದರಿಂದ ಬರಗಾಲ ಬಂದಿದೆ ಅಂತ ಮಹರ್ಷಿಗಳಿಗೆ ಗೊತ್ತಾಗುತ್ತೆ. ಸೊ ಇದರಿಂದ ಏನಾದರೂ ಮಾಡಿ ಇದನ್ನೆಲ್ಲ ತಪ್ಪಿಸಬೇಕು, ಬರಗಾಲ ಮುಕ್ತ ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ದೇವಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಕೇಳ್ಕೊಳ್ತಾರೆ, ತನ್ನ ಯಜ್ಞಕ್ಕೆ ದೇವಲೋಕದ ಕಾಮಧೇನುವನ್ನು ಕಳಿಸಿಕೊಡು ನನ್ನ ಜೊತೆ ಅಂತ. ಆವಾಗ ಕಾಮಧೇನು ದೇವಲೋಕದಲ್ಲಿ ಇರೋದಿಲ್ಲ, ಅದು ವರ್ಣಲೋಕಕ್ಕೆ ಹೋಗಿರ್ತದೆ. ಸೊ ಅದರಿಂದ ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗಂತ ಹೇಳ್ತಾರೆ. ಮಹರ್ಷಿಗಳು ಅವರು ಹೇಳಿದ ಹಾಗೆ ನಂದಿನಿ ಬಳಿ ಹೋಗಿ ಕೇಳಿಕೊಳ್ತಾರೆ ತನ್ನ ಜೊತೆ ಬರಲಿಕ್ಕೆ. ಆಗ ನಂದಿನಿ ನಿರಾಕರಿಸ್ತಾಳೆ ಬರಲಿಕ್ಕೆ. ಸೊ ಅದರಿಂದ ಸಿಟ್ಟುಗೊಂಡ ಮಹರ್ಷಿಗಳು ನಂದಿನಿಗೆ ಒಂದು ಶಾಪವನ್ನು ಕೊಡುತ್ತಾರೆ. ಏನಂದರೆ, ನೀನು ಭೂಮಿಯಲ್ಲಿ ನದಿಯಾಗಿ ಹರಿ ಅಂತ ಒಂದು ಶಾಪವನ್ನು ಕೊಡ್ತಾರೆ. ಆವಾಗ ತನ್ನ ತಪ್ಪಿನ ಅರಿವಾಗಿ ನಂದಿನಿ ಮಹರ್ಷಿಗಳ ಹತ್ರ ಕ್ಷಮೆಯನ್ನು ಕೇಳ್ತಾಳೆ, ತನ್ನ ತಪ್ಪಾಯಿತು ಎಂದು. ಸೊ ಆಗ ಮಹರ್ಷಿಗಳು ಹೇಳ್ತಾರೆ, ಈ ಶಾಪದಿಂದ ಮುಕ್ತಿಯನ್ನು ಪಡೀಲಿಕ್ಕೆ ನೀನು ದುರ್ಗಾದೇವಿಯನ್ನು ಪ್ರಾರ್ಥಿಸು ಅಂತ. ಸೊ ಅದೇ ರೀತಿ ದುರ್ಗಾದೇವಿಯನ್ನು ನಂದಿನಿ ಪ್ರಾರ್ಥಿಸ್ತಾಳೆ. ಆಗ ದುರ್ಗಾದೇವಿ ಪ್ರತ್ಯಕ್ಷ ಆಗಿ ಹೇಳ್ತಾರೆ, ಮಹರ್ಷಿಗಳ ಒಂದು ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ, ಅದರ ಬದಲಾಗಿ ನೀನು ನದಿಯಾಗಿ ಹರಿ, ನಿನ್ನ ಮಧ್ಯೆ ನಾನು ನಿನ್ನ ಮಗಳಾಗಿ ಹುಟ್ಟುತ್ತೇನೆ, ಅದರ ನಂತರ ನಾನು ನಿನ್ನ ಶಾಪವನ್ನು ವಿಮೋಚನೆ ಮಾಡ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿ ನಂದಿನಿ ಕೂಡ ಭೂಮಿ ಮೇಲೆ ನದಿಯಾಗಿ ಹರಿತಾಳೆ. ಆವಾಗ ಮಹರ್ಷಿಗಳು ಕೂಡ ಯಜ್ಞ ಯಾಗಾದಿಗಳನ್ನು ಮಾಡಿ ಮತ್ತೆ ಭೂಮಿ ಹಚ್ಚ ಹಸಿರಾಗುವಂತೆ ಮಾಡ್ತಾರೆ. ಅರುಣಾಸುರ ರಾಕ್ಷಸ ಬ್ರಹ್ಮದೇವರ ಒಂದು ತಪಸ್ಸನ್ನು ಮಾಡಿ ಒಂದು ವರವನ್ನು ಕೇಳ್ತಾನೆ. ಏನಂದರೆ, ತನಗೆ ದೇವ ದಾನವರಿಂದ ಅಥವಾ ಗಂಡು ಹೆಣ್ಣಿಂದ ಅಥವಾ 2 ಕಾಲು ಅಥವಾ 4 ಕಾಲಿದು ಪ್ರಾಣಿಗಳಿಂದ ಅಥವಾ ಯಾವುದೇ ಆಯುಧದಿಂದ ಕೂಡ ತನಗೆ ಮರಣ ಬರಬಾರ್ದು ಅಂತ ಒಂದು ವರವನ್ನು ಕೇಳ್ತಾನೆ. ಆಗ ಬ್ರಹ್ಮದೇವರು ಕೂಡ ಆ ವರವನ್ನು ಅವನಿಗೆ ಕೊಡ್ತಾರೆ. ಸೊ ಇದರಿಂದ ಮರಣದಿಂದ ಪಾರಾಗಿ ತಾನು ಇನ್ನಷ್ಟು ಬಲಶಾಲಿ ಆಗ್ತಾನೆ. ಅರುಣಾಸುರ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ದೇವಿ ಒಂದು ಮೋಹಿನಿ ಅವತಾರವನ್ನು ತಾಳಿ ಅವನ ಮುಂದೆ ಬಂದು ನಿಲ್ತಾರೆ. ಆವಾಗ ಅರುಣಾಸುರ ರಾಕ್ಷಸ ಆ ದೇವಿಯನ್ನು ಮದುವೆ ಆಗಬೇಕು ಅಂತ ದೇವಿ ಹತ್ರ ಕೇಳ್ಕೊಳ್ತಾರೆ. ಆದರೆ ದೇವಿ ತಾನು ಶುಂಭ ನಿಶುಂಭರನ್ನು ಕೊಂದ ಕಥೆಯನ್ನು ಆ ಸಮಯದಲ್ಲಿ ಅವನಿಗೆ ಹೇಳ್ತಾರೆ. ಇದರಿಂದ ಸಿಟ್ಟುಗೊಂಡ ಅರುಣಾಸುರ ದೇವಿಯನ್ನು ಒಂದು ಕೊಲ್ಲಿಕ್ಕೆ ಮುಂದೆ ಹೋಗ್ತಾನೆ. ಆವಾಗ ದೇವಿ ಒಂದು ಕಲ್ಲಿನಲ್ಲಿ ಹೋಗಿ ಅಡಗಿ ಕೂತ್ಕೊಳ್ತಾರೆ. ಅರುಣಾಸುರ ಸಿಟ್ಟಿನಿಂದ ಆ ಕಲ್ಲನ್ನು ಒಡೆದಾಗ ಅದರಿಂದ ತುಂಬ ದೊಡ್ಡ ದೊಡ್ಡ ಜೇನುಗಳು ಹೊರಗೆ ಬರುತ್ತೆ. ಅದರಲ್ಲಿ ಒಂದು ದೇವಿ ಒಂದು ದೊಡ್ಡ ಜೇನಿನ ರೂಪ ತಾಳಿ ಅರುಣಾಸುರನನ್ನು ಸಂಹಾರ ಮಾಡ್ತಾರೆ. ನಂತರ ಜಬಾಲಿ ಮಹರ್ಷಿಗಳು ಯಜ್ಞವನ್ನು ಮಾಡಿ ಒಂದು ತಾಯಿಗೆ ಹೇಳ್ತಾರೆ, ನೀನು ನಿನ್ನ ಸೌಮ್ಯ ರೂಪವನ್ನು ತಾಳಿ ಇಲ್ಲಿ ನೆಲೆ ಆಗಬೇಕು ಅಂತ. ಅದೇ ರೀತಿ ದೇವಿ ತನ್ನ ಸೌಮ್ಯ ರೂಪವನ್ನು ತಾಳಿ ಇಲ್ಲಿ ಕಟೀಲಿನಲ್ಲಿ ನೆಲೆಯಾಗ್ತಾರೆ. ಕಟೀಲ್ ಪದದ ಅರ್ಥ ಏನಂದ್ರೆ, ಕಟಿ ಎಂದರೆ ಮಧ್ಯ, ಹಾಗೆ ಇಲ್ ಅಂದರೆ ಜಾಗ. ಅಂದ್ರೆ ನಂದಿನಿ ನದಿಯ ಜನ್ಮಸ್ಥಳವಾದ ಕನಕಗಿರಿಯಿಂದ ಅದರ ಎಂಡಿದ್ದು ಮಧ್ಯದಲ್ಲಿ ಅದು ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ನೆಲೆಯಾಗಿದ್ದಾರೆ. ಅದರಿಂದ ಈ ಜಾಗಕ್ಕೆ ಕಟೀಲ್ ಅಂತ ಹೆಸರು ಬಂತು.
ರಾಜರಾಜೇಶ್ವರ ದೇವಸ್ಥಾನಕ್ಕೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನವನ್ನು ಸುರತ ಮಹಾರಾಜರು ಕಟ್ಟಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಸುರತ ಮಹಾರಾಜರು ಯುದ್ಧದಲ್ಲಿ ತನ್ನ ಎಲ್ಲ ರಾಜ್ಯಗಳನ್ನು ಕಳೆದುಕೊಂಡು ಬೇಸರದಲ್ಲಿ ವೈರಾಗ್ಯದಿಂದ ಕಾಡಿನ ಮಧ್ಯೆ ನಡೆದುಕೊಂಡು ಬರುವಾಗ ಸುಮೇಧ ಮುನಿಯ ಆಶ್ರಮವನ್ನು ಅವರು ನೋಡ್ತಾರೆ. ಅಲ್ಲಿಗೆ ಬಂದು ಮುನಿವರ್ಯರ ಹತ್ರ ತನ್ನ ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಆಗ ಅವರು ಮುನಿವರ್ಯರು ತಾಯಿ ರಾಜರಾಜೇಶ್ವರಿಯ ಮಂತ್ರೋಪದೇಶವನ್ನು ಅವರಿಗೆ ಕೊಟ್ಟು ತಾಯಿಯನ್ನು ಪೂಜಿಸುವಂತ ಒಂದು ಹೇಳ್ತಾರೆ. ಹೀಗೆ ಮುನಿವರ್ಯರು ಹೇಳಿದಾಗೆ ಅರಸರು ಧ್ಯಾನದಲ್ಲಿ ದೇವಿಯನ್ನು ಪ್ರಾರ್ಥಿಸುತ್ತಿದ್ದಾಗ ದೇವಿ ಪ್ರತ್ಯಕ್ಷ ಆಗ್ತಾರೆ. ಈ ವಿಷಯವನ್ನು ಅರಸರು ಮುನಿವರ್ಯರಿಗೆ ತಿಳಿಸ್ತಾರೆ. ಆಗ ಮುನಿವರ್ಯರು ಹೇಳ್ತಾರೆ, ನೀನು ಯಾವ ರೀತಿ ದೇವಿಯನ್ನು ನೋಡಿದೆಯೋ ಅದೇ ರೀತಿ ಮಣ್ಣಿನಿಂದ ಮೂರ್ತಿಯನ್ನು ಮಾಡಿ ನೀನು ಆ ದೇವಿಯನ್ನು ಪೂಜಿಸು ಅಂತ ಹೇಳ್ತಾರೆ. ಅರಸರು ಕೂಡ ಅದೇ ರೀತಿ ಮಾಡ್ತಾರೆ. ಅದರ ನಂತರ ಸುರತ ಮಹಾರಾಜರಿಗೆ ತನ್ನ ಎಲ್ಲ ರಾಜ್ಯ ಕೂಡ ಮರಳಿ ಸಿಕ್ಕಿತ್ತು ಅಂತ ಒಂದು ನಂಬಿಕೆ ಇದೆ. ಪೊಳಲ್ ಎಂದರೆ ಮಣ್ಣು ಎಂದರ್ಥ. ಆದ್ದರಿಂದ ಈ ಪ್ರದೇಶಕ್ಕೆ ಅಥವಾ ಈ ಜಾಗಕ್ಕೆ ಪೊಳಲಿ ಅಂತ ಒಂದು ಹೆಸರು ಬಂದಿದೆ. ಹಾಗೆ ಈ ದೇವಿದು ಮೂರ್ತಿ ಕೂಡ 9 ಅಡಿ ಎತ್ತರದಲ್ಲಿದೆ. ಅಷ್ಟೇ ಅಲ್ಲದೆ ಈ ಮೂರ್ತಿಯನ್ನು ಬರೀ ಮಣ್ಣಿನಿಂದ ಮಾಡಿದ್ದಾರೆ. ಹಾಗೆ ಒಂದು ವಜ್ರದ ಕಿರೀಟ ಕೂಡ ಇದೆ. ಆ ವಜ್ರದ ಕಿರೀಟವನ್ನು ಸುರತ ಮಹಾರಾಜರೇ ಕೊಟ್ಟಿದ್ದಾರೆ ಅಂತ ಒಂದು ನಂಬಿಕೆ ಕೂಡ ಇದೆ. ಫ್ರೆಂಡ್ಸ್, ಇವಾಗ ನಾವು ಮಂಗಳೂರಲ್ಲಿರುವ ಮಂಗಳಾದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಮಂಗಳೂರು ಅಂತ ಹೆಸರು ಬಂದಿದೆ ಈ ಮಂಗಳಾದೇವಿಯಿಂದ. ಹಾಗೂ ಒಂದು ನಂಬಿಕೆ ಇದೆ, ಪರಶುರಾಮರು ಈ ದೇವಸ್ಥಾನವನ್ನು ಕಟ್ಟಿದ್ರಂತ. ಅದರ ನಂತರ ಅಳುಪ ರಾಜ್ಯದ ದೊರೆ ಕುಂದವರ್ಮನ್ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಕಟ್ಟಿಸಿದ್ರು ಅಂತಾನು ಒಂದು ನಂಬಿಕೆ ಇದೆ. ಫ್ರೆಂಡ್ಸ್, ಇವಾಗ ನಾವು ಮಂಗಳೂರಲ್ಲಿರುವ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಬಂದಿದ್ದೇವೆ. ಜನಸಾಗರ ನೀವೇ ನೋಡ್ತಿರ್ಬೋದು, ಎಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಇಲ್ಲಿ ದೇವಿಯ ದರ್ಶನ ಪಡೀಲಿಕ್ಕೆ. ಹಾಗೆ ಈ ದೇವಸ್ಥಾನದಲ್ಲಿ ಈಶ್ವರ ದೇವರನ್ನ ಆರಾಧಿಸಲಾಗ್ತದೆ. ಹಾಗೆ ನವರಾತ್ರಿ ಟೈಮಲ್ಲಿ ಇಲ್ಲಿ ಎಲ್ಲ 9 ನವದುರ್ಗೆಯರನ್ನ ಇಲ್ಲಿ ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆಯನ್ನ ಮಾಡಿ, ಹಾಗೆ ವಿಜಯದಶಮಿ ದಿವಸ ಆ ಎಲ್ಲ ದೇವಿಯರನ್ನ ವಿಸರ್ಜನೆ ಮಾಡಲಾಗುತ್ತೆ. ಹಾಗೆ ಈ ನವರಾತ್ರಿ ಟೈಮಲ್ಲಂತೂ ಈ ದೇವಸ್ಥಾನವನ್ನ ಅಷ್ಟೊಂದು ಅಲಂಕಾರ ಮಾಡಿರ್ತಾರಂದ್ರೆ ತುಂಬಾನೇ ಮನಸ್ಸಿಗೆ ಖುಷಿ ಆಗುತ್ತೆ. ಈ ದೇವಸ್ಥಾನದ ಆವರಣದಲ್ಲಿಯೇ ಹನುಮಂತ ದೇವರಿದ್ದು ಹಾಗೆ ಸಾಯಿಬಾಬಾ ದೇವರಿದ್ದು ಕೂಡ ಮಂದಿರ ಇದೆ.
ಫ್ರೆಂಡ್ಸ್, ನಮಗೆ ಎಲ್ಲ ದೇವಸ್ಥಾನದಲ್ಲಿ ದೇವರ ದರ್ಶನ ತುಂಬಾ ಒಳ್ಳೆ ರೀತಿಯಲ್ಲಿ ಆಯಿತು. ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಎಲ್ಲ ದೇವರ ದರ್ಶನ ಎಲ್ಲ ಮಾಡಿದ್ದು. ನನಗೆ ಈ ದೇವಸ್ಥಾನಗಳ ಬಗ್ಗೆ ಎಷ್ಟು ಕತೆ ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನೀವು ಕೂಡ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಿಗಾದರೂ ಈ ದೇವಸ್ಥಾನಗಳ ಬಗ್ಗೆ ಗೊತ್ತಿಲ್ಲದಿದ್ದರೆ ಅವರಿಗೂ ಗೊತ್ತಾದಾಗೆ ಆಗ್ತದೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ನೀವು ನನ್ನನ್ನು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅದರ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.